हरे कृष्णा कृष्ण कृष्ण हरे 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 राम 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 हरे हरे. ಸೊ ಈಗ ವೇನನ ಮಹಾರಾಜ ವೇನ ಮಹಾರಾಜ ಎಷ್ಟು ಹೇಳಿದ್ರು ಕೇಳಿಲ್ಲ. ಸೊ ಋಷಿಮುನಿಗಳು ಅವನನ್ನು ಕಾರಣ ಕೊಡ್ತಾ ಇರೋದು ಇವನ್ ಎಷ್ಟು ಪಾಪಿ ಹೇಳ್ತಾರೆ. ಎಲ್ಲದಕ್ಕಿಂತ ಉನ್ನತ ಪಾಪ ಅಂದ್ರೆ ಏನಂದ್ರೆ ಭಗವಂತನನ್ನು ನಿಂದಿಸುವುದು. ಎಷ್ಟೋ ಪಾಪಗಳಿದೆ, ಎಷ್ಟೋ ಕೆಟ್ಟ ಕಾರ್ಯಗಳಿವೆ, ಎಷ್ಟೋ ದುಷ್ಟ ಕಾರ್ಯಗಳಿವೆ. ಸೊ ಅದರಲ್ಲೂ ಎಲ್ಲದಕ್ಕಿಂತ ಉನ್ನತವಾದದ್ದು ಅಂದ್ರೆ ಭಗವಂತನನ್ನು ಗುರುತಿಸುವುದು ಇದೆ. ಯಾಕಂದ್ರೆ ಕೃಷ್ಣನು ಪರಮಪುರುಷನು, ಎಲ್ಲವೂ ಅವನಿಗೆ ಸೇರಿದ್ದೆ. ಸೊ ಅದನ್ನೇ ನಾವು ಅಂಗೀಕರಿಸಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇಲ್ಲ. ಎಲ್ಲದಕ್ಕೂ ಮೂಲ ಕಾರಣ, ಸರ್ವ ಕಾರಣ ಭಗವಂತನು. ಸೊ ಅದನ್ನೇ ನಾವು ನಿರಾಕರಿಸ್ಬಿಟ್ರೆ, ಸೊ ಅದಕ್ಕೆ ಹೇಳ್ತಾರೆ, ಬೇಕಾದ್ರೆ ಒಂದು ಉನ್ನತ ವ್ಯಕ್ತಿಗೆ, ಹಿರಿಯ ವ್ಯಕ್ತಿಗೆ ನಾವು ಗೌರವ ಕೊಡದೇ ಇರ್ಬೋದು, ಅವರ ಇದನ್ನು ಗೌರವಿಸದೇ ಇರ್ಬೋದು, ಇಲ್ಲಾಂದ್ರೆ ಅವರನ್ನು ಗುರುತಿಸದೇ ಇರ್ಬೋದು. ಅವಾಗ ಏನ್ ಹೇಳ್ತೇವೆ, ಒಂದ್ ರೀತಿ ಡಿಸೊಬೀಡಿಯಂಟ್, ಅವಿಧೇಯ ಅಂತ ಹೇಳ್ತೇವೆ. ಅಷ್ಟು ಅಂದ್ರೆ ಒಂದು ಸಜ್ಜನ ವ್ಯಕ್ತಿ ಅಲ್ಲ ಅಂತ ಹೇಳ್ತೇವೆ. ಆದ್ರೆ ಪರಮ ಪುರುಷ ಭಗವಂತನನ್ನು ನಾವು ನಿರಾಕರಿಸೋದು ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ ಥರೋಲಿ ಕಂಡೆಮ್ಡ್. ಅದು ಬಹಳ ಒಂದು ನಿಜವಾಗಿಯೂ. ಸೊ ಅದಕ್ಕೆ ಗೀತೆಯಲ್ಲೂ ಕೃಷ್ಣ ಹೇಳೋದು ಹಾಗೆ, ತಾನಹಂ ದ್ವಿಷತ ಕ್ರೂರ. ಸೊ ಯಾರು ನನ್ನ ಮೇಲೆ ಅಷ್ಟು ವೈರತ್ವದಲ್ಲಿದ್ದಾರೆ, ಕ್ರೂರಿಗಳು, ಸೊ ಅವರು ತಾನಹಂ ದ್ವಿಷತ ಕ್ರೂರ ಸಂಸಾರೇಶು ನರಾಧಮಾನ್. ಸೊ ಅವರು ನಾನು ಈ ಭೌತಿಕ ಜಗತ್ತಿನ ಜೀವನದಲ್ಲಿ, ಅವ್ರ ನರಕದ ಜೀವನದಲ್ಲಿ ಕೆಳಗೆ ಆಗ್ತದೆ. ಸಂಸಾರೇಶು ನರಾಧಮರು. ಆ ರೀತಿಯ ಒಂದು ಸಂಘ, ಆ ರೀತಿಯ ಒಂದು ಸ್ಥಿತಿ, ಆ ರೀತಿ ಹೇಗೆ ಅವರು ಇನ್ನ ಹೆಚ್ಚು ಅಸುರ ಪ್ರವೃತ್ತಿಯಲ್ಲಿ ಮುಳುಗಿ ಹೋಗ್ತಾರೆ. ಆ ರೀತಿಯಲ್ಲಿ ಕೂಡ ಗೀತೆಯಲ್ಲಿ ಕೂಡ ಕೃಷ್ಣ ಹೇಳೋದಿದೆ. ಸೊ ವೇನನ ಸ್ಥಿತಿ ಹಾಗೆ. ವೇನನು ಕೊಟ್ಟ ಅವಕಾಶನ ಉಪಯೋಗಿಸ್ಕೊಳ್ಳಿಲ್ಲ. ಕೊಟ್ಟ ಅವಕಾಶನ ಉಪಯೋಗಿಸದೆ ಅವರು ಭಗವಂತನನ್ನೇ ಅವನು ನಿಂದಿಸಿದ. ಸೊ ಅವ್ರು ಅದೇ ಹೇಳ್ತಾರೆ, ಓಕೆ, ಅಧರ್ಮಿ, ಕ್ರೂರಿ ಅದೆಲ್ಲ ಓಕೆ, ಆದರೆ ಈ ವ್ಯಕ್ತಿ ಇನ್ನ ಎಷ್ಟು ಪಾಪಿ ಅಂದ್ರೆ ಭಗವಂತನನ್ನೇ ಅವನು ನಿಂದನೆ ಮಾಡ್ತಾನೆ. ಸೊ ಹೇಳೋದಿದೆ. ಸೊ ನಾವು ಭಗವಂತನ ಇದನ್ನು ಕೇಳಬಾರ್ದು, ಭಗವಂತನ ನಿಂದೆಯನ್ನು ಕೇಳಬಾರ್ದು, ಹಾಗೆ ಭಗವಂತನ ಸಂಬಂಧದಲ್ಲಿರುವ ಭಕ್ತರ ನಿಂದನೆ ಕೂಡ ಕೇಳಬಾರ್ದು ಅಂತ ಹೇಳೋದು. ಸೊ ಹೇಳ್ತಾರೆ ಶಿಶುಪಾಲ ಹಾಗೆ ಭಗವಂತನ ಶ್ರೀಕೃಷ್ಣನ ಮೇಲೆ ನಿಂದನೆಗಳು ಮಾಡ್ತಾ ಇದ್ದಿದ್ದು. ಅದರಲ್ಲೂ ಯಾವುದರಲ್ಲಿ ರಾಜಸೂಯ ಯಜ್ಞ ನಡೆಯುವಾಗ ಬಹಳ ಅಲ್ಲಿ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಪರಮಪುರುಷ ಕೃಷ್ಣನನ್ನು ಅಲ್ಲಿ ಅವರು ಗುಣಗಾನ ಮಾಡಿದ್ದು. ಸೊ ಅವನಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಹೇಳಿದ್ದು ರಾಜಸೂಯ ಯಜ್ಞದಲ್ಲಿ. ಎಲ್ಲ ದೇವತೆಗಳೆಲ್ಲ ಇದ್ರು. ಸೊ ಶಿಶುಪಾಲನಿಗೆ ಕೇಳಕ್ಕೆ ಆಗ್ಲಿಲ್ಲ. ಮತ್ಸರತೆ ಕೃಷ್ಣನ ಮೇಲೆ ಅಷ್ಟು ದ್ವೇಷ ಭಾವ ಇದೆ. ಸೊ ಹಾಗೆ ನಮಗೆ ಯಾರಾದರೂ ನಮಗೆ ವೈರಿಗಳು ಒಂಥರ ಆ ರೀತಿ ನಮಗೆ ಶತ್ರುಗಳಿಗೆ ಸ್ವಲ್ಪ ಇದ್ರೆ ಅವ್ರನ್ನ ನಮ್ಮ ಮುಂದೆ ಯಾರಾದರೂ ಇದು ಮಾಡಿ ನಮ್ಗೆ ಹೇಗಾಗುತ್ತೆ, ಸಹಿಸಕ್ಕಾಗಲಿಲ್ಲ. ಹಾಗೆ ಶಿಶುಪಾಲನಿಗೆ ಸಹಿಸಲಿಕ್ಕಾಗ್ಲಿಲ್ಲ. ಶಿಶುಪಾಲನು ಅಲ್ಲಿ ಹೇಳಕ್ ಪ್ರಾರಂಭ ಮಾಡ್ತಾನೆ, ಇಲ್ಲಿ ಎಷ್ಟೋ ಜನ ಇದ್ದಾರೆ ಈ ಸಭೆಯಲ್ಲಿ. ಯಾಕಂದ್ರೆ ಸಭೆಯಲ್ಲಿ ಯುಧಿಷ್ಠಿರ ಮಹಾರಾಜರು ಎಲ್ಲ ಭೂಲೋಕದ ರಾಜರು ಕರೆದಿರ್ತಾರೆ, ದೇವತೆಗಳೆಲ್ಲ ಬಂದಿರ್ತಾರೆ, ಋಷಿಮುನಿಗಳೆಲ್ಲ ಬಂದಿರ್ತಾರೆ. ಸೊ ಅಲ್ಲಿ ಶಿಶುಪಾಲ ಹೇಳ್ತಾನೆ, ಇವರಿಗೆಲ್ಲ ಬುದ್ಧಿ ನಷ್ಟ ಆಗ್ಬಿಟ್ಟಿದೆ. ಹೇಗೆ ನೋಡಿ, ಎಂತೆಂತ ದೊಡ್ಡ ವ್ಯಕ್ತಿಗಳಿದ್ದಾರೆ ಈ ಸಭೆಯಲ್ಲಿ, ಎಲ್ಲ ದೊಡ್ಡ ರಾಜರು, ದೊಡ್ಡ ಬ್ರಾಹ್ಮಣರು, ದೊಡ್ಡ ದೇವತೆಗಳೆಲ್ಲ ಇದ್ದಾರೆ. ಆದರೆ ಇಲ್ಲಿ ಅವ್ರಿಗೆಲ್ಲ ಮತಿಭ್ರಷ್ಟ, ಅವ್ರಿಗೆ ಬುದ್ಧಿ ಹೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಇಲ್ಲೊಬ್ಬ ಚಿಕ್ಕ ಬಾಲಕ, ಸಹದೇವ ಮೊದಲು ಹೇಳೋದು, ಕೃಷ್ಣನನ್ನು ಪರಮಪುರುಷನು ಕೃಷ್ಣನನ್ನು ಪೂಜಿಸಬೇಕು, ಗೌರವಿಸಬೇಕು ಅಂತ. ಸೊ ಅದಕ್ಕೆ ಯಾರೋ ಚಿಕ್ಕ ಬಾಲಕನ ಹೇಳೋ ಮಾತಿಗೆ ಎಲ್ಲರೂ ಕೂಡ ಎಷ್ಟು ಜನ ಇಲ್ಲ ಇಲ್ಲಿ, ಎಷ್ಟು ಜನ ದೇವತೆಗಳಿಲ್ಲ, ಎಷ್ಟು ಜನ ಬ್ರಾಹ್ಮಣರಿಲ್ಲ, ಎಷ್ಟು ಜನ ದೊಡ್ಡ ರಾಜರಿಲ್ಲ. ಕೃಷ್ಣನಿಗಿಂತ ಅವರೆಷ್ಟೋ ಮೇಲಿರೋ ಕೃಷ್ಣನು ಅವನ ಕುಲ ಗೊತ್ತಿಲ್ಲ, ಪುತ್ರ ಗೊತ್ತಿಲ್ಲ, ಅವನ ಹೀಗೆ ಅವನು ಕೃಷ್ಣನ ದೂಷಣೆ ಸ್ಟಾರ್ಟ್ ಮಾಡ್ತಾನೆ. ಸೊ ಎನಿವೆ, ಸೊ ಹೇಳ್ತಾರೆ ಹೇಗೆ ಈ ತರ ಕೃಷ್ಣನ ದೂಷಣೆ ಮಾಡಿದ್ರು ಅಲ್ಲಿ ಆಚಾರ್ಯರು ಶಿಶುಪಾಲನ ಮಾಡೋ ದೂಷಣೆಗೆ ಅದಕ್ಕೆ ನಿಜವಾದ ಇನ್ನೊಂದು ರೀತಿ ಅರ್ಥ ಅನ್ಕೊಂಡು, ಯಾಕೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಪದಕ್ಕೆ ಅದು ಬೇರೆ ರೀತಿಯಲ್ಲಿ ಅದನ್ನ ನಾವು ಬಿಡಿಸಿದ್ರೆ ಬೇರೆ ಅರ್ಥ.
ಸೊ ಹೇಳ್ತಾರೆ ಈ ತರ ಒಮ್ಮೊಮ್ಮೆ ಅಸುರರು ಅವರು ಭಗವಂತನನ್ನು ನಿಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಇನ್ನೊಂದು ಅರ್ಥದಲ್ಲಿ ಅವರು ಅವನ್ನು ಹೊಗಳದಾಗೆ ತಾಯಿ ಸರಸ್ವತಿ ಮಾಡುವ ಒಂದು ಇದು ಭಾಷೆಯನ್ನು ಅವರು, ಅಥವಾ ಇನ್ನೊಂದು ಅರ್ಥ ಇರುತ್ತೆ, ಇನ್ನೊಂದು ಅರ್ಥ ಒಂದ್ ರೀತಿ ನರಾಧಮ ಅಂದ್ರೆ ಎಲ್ಲ ನರರಲ್ಲಿ ಕೆಳಗೆ ಅದಮ್ಮ. ಅದು ಇನ್ನೊಂದು ರೀತಿ ಅರ್ಥ ಅಂದ್ರೆ ನರಾಧಮ ಅಂದ್ರೆ ಎಲ್ಲರನ್ನೂ ತನ್ನ ಕೆಳಗೆ ಮಾಡುವುದು. ಹಾಗೆ ಬೇರೆ ಬೇರೆ ಅರ್ಥಗಳು, ಒಂದೊಂದು ಪದಕ್ಕೂ ಬಹಳ ಅರ್ಥಗಳು ತರ್ಬೋದು. ಸೊ ಹೀಗೆ ಹೇಳ್ತಾರೆ, ಒಂದೊಂದು ಈ ತರ ಅಸುರರು ಭಗವಂತನ ನಿಂದನೆ ಮಾಡಿದ್ರು ಅದರಲ್ಲಿ ಇನ್ನೊಂದು ಅರ್ಥ ಇರುತ್ತೆ, ಭಗವಂತನ ಗುಣಗಾನ ಮಾಡೋದೇ ಇರುತ್ತೆ. ಸೊ ಅಲ್ಲಿ ಹೇಳ್ತಾರೆ, ಅಲ್ಲಿ ಶಿಶುಪಾಲನು ಆ ತರ ಅವಹೇಳನ ಮಾಡುವಾಗ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿ, ರಿಯಾಕ್ಷನ್. ಸೊ ಕೆಲವು ಜನ ಅಲ್ಲಿ ಹೇಳ್ತಾರೆ ಋಷಿ ಮುನಿಗಳಿದ್ರು. ಸೊ ಅವ್ರೇನ್ ಮಾಡುತ್ತೆ, ಅವ್ರ ಕಿವಿಗಳು ಮುಚ್ಕೊಂಡು ಹೋಗ್ಬಿಟ್ಟು. ಮತ್ತೆ ಇಲ್ಲಿ ಕ್ಷತ್ರಿಯರು ಯಾರು, ಸಹದೇವ, ಪಾಂಡವರು ಇವರೆಲ್ಲ ಇದ್ರು. ಇವರೆಲ್ಲರೂ ಸೇರಿ ಅವರ ಇದನ್ನು ತೆಗೆದ್ರು, ಅವರ ಖಡ್ಗವನ್ನು ತೆಗೆದು ಇದನ್ನು ತೆಗೆದು ಯುದ್ಧ ಮಾಡಕ್ಕೆ ಅವನಲ್ಲೇ ಶಿಶುಪಾಲನ ಸಂಹರಿಸಲಿಕ್ಕೆ ಮುಂದೆ ಬಂದರು ಅಂತ ಹೇಳ್ತಾರೆ. ಸೊ ಅಲ್ಲಿ ಬರೆಯೋದು ಶಾಸ್ತ್ರದ ಪ್ರಕಾರ ಹೇಗೆ ಅಂದ್ರೆ, ಇವಾಗ ಇದರಲ್ಲೂ ಕೂಡ ನಾವು ಇನ್ನೊಂದು ಸನ್ನಿವೇಶ ಕೇಳ್ತೇವೆ. ಶಿವನ ನಿಂದನೆ ಆದಾಗ ಸತಿ ಏನ್ ಮಾಡಿದ್ರು, ಸತಿಯವರು ದೇಹತ್ಯಾಗ ಮಾಡಿದ್ರು. ದಕ್ಷ ಯಜ್ಞದಲ್ಲಿ ಅವರು ದೇಹ ತ್ಯಜಿಸ್ಬಿಟ್ರು. ಸೊ ಹಾಗೆ ಹೇಳೋದು ಇದೆ, ಹಾಗೆ ಹೇಳೋದು. ಸೊ ಐದರ್ ನಾವು ಯಾರಾದ್ರೂ ಈ ತರ ಅವಹೇಳನ ಮಾಡುವಾಗ ಅವರ ನಾಲಿಗೆಯನ್ನು ಕತ್ತರಿಸಬೇಕು, ಇಲ್ಲಾಂದ್ರೆ ಅವ್ರ ಮೇಲೆ ಆ ರೀತಿ ಆ ಒಂದು ವಾದದಿಂದಾನೆ ಇನ್ನೊಂದಿಂದಾನೆ ಅವ್ರನ್ನ ಸೋಲಿಸ್ಬೇಕು. ಸೊ ಈ ಕ್ಷತ್ರಿಯರೆಲ್ಲ ಆಗ ಇವರಿಗೆ ಶಿಶುಪಾಲನಿಗೆ ಅದರ ಕೊಲ್ಲೋ ಇದರಲ್ಲಿ ಬ್ರಾಹ್ಮಣರಾದವರು ಅವರು ಸ್ವಲ್ಪ ಇಲ್ಲಾಂದ್ರೆ ಈ ಸತಿ ಮಾಡೋ ತರ ಅಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲ ಅಂದ್ರೆ ಹೇಳೋದು, ಈ ತರ ಬ್ರಾಹ್ಮಣರು ಇದು ಮಾಡಿದಾಗ ಅದ ಕಿವಿ ಮುಚ್ಕೊಂಡು ಏನೋ ಕೇಳ್ಬಾರ್ದು, ಆ ದೂಷಣೆಯನ್ನು ಕೇಳ್ಬಾರ್ದು. ಸೊ ಯಾಕಂದ್ರೆ ಹೇಳೋದು, ಅದರಲ್ಲಿ ನಾವು ಕೇಳಿದ್ರೆ ಅದ್ರಲ್ಲಿ ನಾವು ಕೂಡ ಭಾಗಿಯಾದಾಗೆ, ನಾವು ಕೂಡ ಅದರಲ್ಲಿ ನಮ್ಮ ಸಮ್ಮತ ಕೊಟ್ಟಾಗೆ. ಹಾಗೆ ನಮಗೂ ಕೂಡ ನಮ್ಮದು ಕೂಡ ಒಂದು ಒಳ್ಳೆಯ ಕರ್ಮಗಳು ಕಡಿಮೆಯಾಗಿ ನಮಗೂ ಕೂಡ ಒಂದು ಅಶುಭ ಇದು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಹೇಳ್ತಾ ಇರೋದು, ಸೊ ಭಗವಂತನ ನಿಂದನೆ ಮಾಡೋದ್ರಿಂದ ಎಲ್ಲ ಅಮಂಗಳವೇ ಆಗತ್ತೆ, ಎಲ್ಲ ಇರುವ ಒಂದು ಒಳ್ಳೆ ಇದು ಎಲ್ಲವೂ ಕೂಡ ನಾಶ ಆಗುತ್ತೆ. ಅದು ವೈಯಕ್ತಿಕವಾಗ್ಬೋದು, ಹೇಗಾದ್ರೂ ಆಗ್ಬೋದು. ಈಗ ರಾವಣ ಕೂಡ ಎಷ್ಟು ತಪಸ್ಸೆ ಮಾಡಿ ಶಿವನ ಕೃಪೆ ಪಡೆದು ಆ ತರ ಲಂಕೆ ಅಂದ್ರೆ ಸ್ವರ್ಣ ಲಂಕೆ, ಗೋಲ್ಡನ್ ಲಂಕ. ಇವಾಗ ನಾವು ಈಗ ದೊಡ್ಡ ದೊಡ್ಡ ನಗರಗಳು, ದೊಡ್ಡ ದೊಡ್ಡ ಇದು ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಬ್ರಿಡ್ಜು, ದೊಡ್ಡ ದೊಡ್ಡ ಎಲ್ಲ ವ್ಯವಸ್ಥೆಗಳೆಲ್ಲ ದೊಡ್ಡದು, ಬಹಳ ದೊಡ್ಡ ವ್ಯವಸ್ಥೆ. ಸೊ ಆದರೆ ಇದೆಲ್ಲವೂ ಕೂಡ ಈಗಷ್ಟು ರಾವಣನ ಲಂಕೆ ಇದ್ದ. ರಾವಣನು ಎಲ್ಲವೂ ಕೂಡ ಚಿನ್ನದಲ್ಲೇ, ಬಂಗಾರದಲ್ಲೇ ತಯಾರಿ ಮಾಡಿದ್ರು. ಸೊ ನಾವು ಚಿನ್ನದಲ್ಲಿ ಯಾರು ಮಾಡಕ್ಕಾಗಲ್ಲ ಈಗ, ಆದರೂ ಹೇಳೋದು ಆತರ ಹಿಂದೆ ಅಷ್ಟು ಮಾಡಿದ್ದು, ಅದು ಕೂಡ ಕೊನೆಗೆ ಭಗವಂತನ ದೂಷಣೆ ಮಾಡಿದ್ರಿಂದ ಆಂಜನೇಯ ಅವ್ರು ಬಂದು ಎಲ್ಲವನ್ನು ಕೂಡ ಸುಟ್ಬಿಟ್ರು. ಎಲ್ಲವೂ ಅಷ್ಟೇ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ಇತಿಹಾಸ ಅನ್ನೋದು ಮತ್ತೆ ಅದೇ ಬರ್ತಾನೆ ಇರುತ್ತೆ, ಚಕ್ರ ಇದೆ. ಸೊ ಹೇಗೆ ಈ ರೀತಿ ರಾವಣನ ಅನುಯಾಯಿಗಳಾಗಿ ನಾವು ಭಗವಂತನಿಲ್ಲ, ಸೊ ನಾವೇ ಭಗವಂತ. ಸೊ ನಮ್ಮ ಶ್ರಮದಿಂದಲೇ ನಾವು ಎಲ್ಲವನ್ನು ಕೂಡ ನಾವು ಪಡೆಯುವಂಥದ್ದು ನಾವು. ಸೊ ಹಾಗೆ ಇದು ಮಾಡ್ತಾ ಇದ್ರೆ ಆ ರೀತಿಯ ಒಂದು ನಾಗರಿಕತೆ ರಾವಣನ ಲಂಕೆಯ ಇದನ್ನೇ ಅನುಭವಿಸ್ಬೇಕಾಗುತ್ತೆ. ರಾವಣ ಲಂಕೆಗೆ ಏನಾಯ್ತು ಅದೇ ರೀತಿ ಪರಿಣಾಮ ಆಗಬೇಕಾಗುತ್ತೆ. ಸೊ ಈ ರಾಜನ್ ವೇನ ಇಲ್ಲಿ ಹೇಳ್ತಾ ಇರೋದು, ಆಗ್ಲೇ ಅವನು ಭಗವಂತನ ದೂಷಣೆ ಮಾಡಿದ್ರಿಂದ ಆಗಲೇ ಅವನು ಮೃತ ವ್ಯಕ್ತಿ, ಅವನು ಸತ್ತ ವ್ಯಕ್ತಿ. ಯಾಕಂದ್ರೆ ಇನ್ನ ಅವನಿಗೆ ಏನೋ ಒಂದು ಶುಭ ಮಂಗಳ ಇದು ಇಲ್ಲ, ಅವನು ಸುಮ್ಮನೆ ಸಮಯ ಕಾಲ ಕಾಯ್ತಾ ಇದೆ ಅಷ್ಟೇ. ಮೃತ್ಯು ಸರ್ವಹರಶಾಹಂ ಕಾಲೋ ಅಸ್ಮಿ. ಸೊ ಭಗವಂತನ ಹೇಳೋದು ಅವನ ಕಾಲರೂಪ, ಸೊ ಹಾಗೆ ಕಾಲರೂಪ ಅದು ಕಾಯ್ತಾ ಇದೆ ಅಷ್ಟೇ. ಹೀಗೆ ವೇನನನ್ನು ಅವರು ಕೊಂದದ್ದು. ವೇನನು ಅವರೆಷ್ಟು ಬಲಶಾಲಿಗಳಾಗಿದ್ರಂದ್ರೆ ಹಾಗೆ ಇನ್ನೇನು ಅವ್ರ ಹತ್ರ ಅವರು
ಶಸ್ತ್ರಜ್ಞ ಪಡಿಬೇಕು, ಶಸ್ತ್ರಜ್ಞಾನವನ್ನು ಪಡಿಬೇಕು, ಶಸ್ತ್ರಗಳನ್ನು ಆಯುಧಗಳನ್ನು ಉಪಯೋಗಿಸ್ಬೇಕು, ಏನೂ ಇಲ್ಲ, ಕೇವಲ ಅವರ ಮಾತಿನಿಂದನೇ ಅಂತ ಹೇಳ್ತಾರೆ. ನಾವು ಕೇಳ್ತೀವಲ್ಲ ಈ ಶೃಂಗಿ ಹಿಂದೆ ಎಷ್ಟು ಆ ರೀತಿ ಇತ್ತು ಅಂದ್ರೆ, ಶೃಂಗಿ ಪರೀಕ್ಷಿತ ಮಹಾರಾಜರು ಕೂಡ ಅವರು ಅವರ ಶಾಪ ಕೊಟ್ಟದ್ದು ಅವರ ಮಾತು ಇದು ಅಷ್ಟೇ. ಈ ತರ ಒಂದು ತಕ್ಷಕ, ಒಂದು ಸರ್ಪ ಬಂದು ಕೊಲ್ಬೇಕು ಅಂತ. ಸೊ ಆಗ ಅಷ್ಟಕ್ಕೆ ಆಗೋಯ್ತು. ಸೊ ಈ ರೀತಿ ಇರ್ತಾ ಇತ್ತು, ಈ ರೀತಿ ಸೊ ಭಾಗವತದಲ್ಲಿ ಬಹಳ ಕಡೆ ಬರುತ್ತವೆ ಈ ತರ. ಒಂದ್ಸಲ ಯಾರು ವಸಿಷ್ಠ ಮುನಿ ಕೂಡ ಯಾರೊಬ್ಬರು ರಾಜನಿಗೆ ಆತರ ನೀನು ಸಾಯಿ ಅಂತ ಅವ್ರ ಹಾಗೆ, ಯಾಕಂದ್ರೆ ಅವರು ಯಜ್ಞ ಇದಕ್ಕೆ ವಸಿಷ್ಠನನ್ನು ಫಸ್ಟ್ ಕರೆದಿರ್ತಾರೆ, ಆಹ್ವಾನಿಸಿರ್ತಾರೆ. ಆದ್ರೆ ವಸಿಷ್ಠ ಋಷಿ ಆ ಸಮಯಕ್ಕೆ ಇಂದ್ರ ದೇವತೆ ಹತ್ರ ಏನೋ ಆಹ್ವಾನ ತಗೊಂಡು, ಸೊ ಇಂದ್ರ ಆಹ್ವಾನ ತಗೊಂಡು ಅಲ್ಲಿ ಹೋಗಿ ಅವರು ಆ ಯಜ್ಞ ವಿಧಿಗಳನ್ನೆಲ್ಲ ಮಾಡಿ ಬರ್ತಾರೆ. ಅಷ್ಟೊತ್ತವರೆಗೂ ಇಲ್ಲಿ ಭೂಲೋಕದಲ್ಲಿ ಒಬ್ಬ ರಾಜನು, ಒಬ್ಬ ಭಕ್ತನು, ರಾಜರ್ಷಿ ಅವರು ಯೋಚನೆ ಮಾಡೋದು, ಎಷ್ಟಿದ್ರು ಇದೆಲ್ಲ ಯಜ್ಞಗಳು ಎಲ್ಲ ಒಂದು ಕರ್ಮಕಾಂಡ ವಿಚಾರಗಳು. ಸೊ ಇದರಿಂದ ಇದಕ್ಕೆ ಅಷ್ಟು ಬೆಲೆ ಇಲ್ಲ ಇದಕ್ಕೆ. ಸೊ ಏನೋ ಒಂದು ಕರ್ತವ್ಯ ಮಾಡ್ಬೇಕು. ಸೊ ವಸಿಷ್ಠ ಮುನಿ ಇಲ್ಲ ಅಂದ್ರೆ ಏನು, ಬೇರೆ ಎಷ್ಟೋ ಜನ ಇದ್ದಾರೆ, ಯಾರೋ ಋಷಿ ಮುನಿಗಳಿದ್ದಾರೆ ಅಂತ ಬೇರೆಯವರನ್ನು ಅವರು ಸಹಾಯದಿಂದ ಆ ಯಜ್ಞವನ್ನು ಮುಗಿಸ್ಬಿಡ್ತಾರೆ. ಮತ್ತೆ ವಸಿಷ್ಠರು ಬರ್ತಾರೆ, ಬಂದು ಈ ನನ್ನ ಶಿಷ್ಯನು ಇಷ್ಟು ನನಗಿಂತ ಬುದ್ಧಿವಂತನಾಗ್ಬಿಟ್ಟಿದ್ದಾನೆ, ನನ್ನನ್ನು ಬಿಟ್ಟು ಯಜ್ಞ ಕಾರ್ಯಗಳನ್ನು ಮುಗಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ವಸಿಷ್ಠರು ಆ ರಾಜನಿಗೆ ಒಂದು ಶಾಪ, ಇದೇ ರೀತಿ ಒಂದು ಮಾತಿನ ಶಾಪದಿಂದ ಕೊಲ್ತಾರೆ ಅಂತ ಹೇಳ್ತಾರೆ. ಸೊ ಅದರ ಮುಂಚೆ ಹೇಳ್ತಾರೆ, ವಸಿಷ್ಠನ ಮೇಲೂ ಕೂಡ ಆ ರಾಜನ ಶುದ್ಧ ಭಕ್ತರು, ರಾಜರ್ಷಿ. ಸೊ ಅವರು ಕೂಡ, ನೀವು ಈ ತರ ಗುರು, ಈ ತರ ಆಚಾರ್ಯರಾಗಿ ನೀವು ಈ ಒಂದು ಚಿಕ್ಕ ವಿಷಯದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಈ ರೀತಿ ಶಾಪ ಕೊಡೋದ, ಸೊ ನೀವು ಕೂಡ ಅರ್ಹರಲ್ಲ ಅಂತ ಅವರು ಕೂಡ ಶಾಪ ಹಾಕಿರ್ತಾರೆ. ಸೊ ಹಾಗೆ ಹೇಳ್ತಾರೆ, ಅಲ್ಲಿ ವಸಿಷ್ಠರು ಕೂಡ ಅವರ ಕೂಡ ಅಂತ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರಾಜನಿಗೆ ಕೂಡ ಆ ಶಕ್ತಿ, ಯಾರು ಎಲ್ಲಿ ಕೂಡ ಆ ರೀತಿಯ ಒಂದು ಧರ್ಮ ಪಾಲನೆ ಇದ್ರೆ ಆ ಶಕ್ತಿ ಇರುತ್ತೆ. ಅದು ನಾವು ಕೇಳ್ತೀವಲ್ವ, ಗಾಂಧಾರಿ ಕೂಡ ಅವ್ರು ಮಾಡಿದ ತಪಸ್ಸೆಯಿಂದ ಅವ್ರಿಗೆ ಮಹಾಭಾರತ ಯುದ್ಧ ಕೊನೆಯಲ್ಲಿ ತನ್ನ ಮಗನಿಗೆ ಅವರು ಅಷ್ಟು ಆ ರೀತಿ ಒಂದು ಬಲ ಶಕ್ತಿಯನ್ನು ಅನುಗ್ರಹಿಸ್ತಾರೆ ದುರ್ಯೋಧನನಿಗೆ. ಸೊ ಅದು ಕೂಡ ಕೃಷ್ಣನು ಮತ್ತೆ ಏನೋ ವ್ಯವಸ್ಥೆ ಮಾಡಿ ಅವನಿಗೆ ಕೆಳಗೆ ಭಾಗದಲ್ಲಿ ಅವನಿಗೆ ಶಕ್ತಿ ಏನು, ಅವನು ಆ ರೀತಿ ಕೃಷ್ಣನು ಹೋಗಿ ಹೇಳೋದು, ನೀನು ತಾಯಿ ಮುಂದೆ ಈ ರೀತಿ ಹೋಗ್ತಾ ಇದೆಯಾ, ನೀನು ತಾಯಿ ಹೇಳಿರ್ತಾರೆ ಎಲ್ಲ, ನೀನು ಒಂದು ಸರ್ವದಲ್ಲಿ ಮಾಡಿ ನಗ್ನವಾಗಿ ಬಾ ಅಂತ ಹೇಳಿರ್ತಾರೆ. ಸೊ ಅವರ ಎಲ್ಲ ತಪಶಕ್ತಿಯನ್ನು ಅವರಿಗೆ ಕೊಡ್ಬೇಕು ಅಂತ ತಾಯಿ ಗಾಂಧಾರಿಗೆ ಇರುತ್ತೆ. ಸೊ ಕೃಷ್ಣನ ಪರಮಪುರುಷನ ಎಲ್ಲವೂ ಗೊತ್ತು. ಕೃಷ್ಣ ಹೋಗಿ, ಏನಿದು ತಾಯಿಯ ಮುಂದೆ ಈ ರೀತಿ ಹೋಗೋದಾ ಇದು ಅಂತ ಹೇಳಿ, ಅಟ್ಲೀಸ್ಟ್ ನೀನು ಒಂದು ಲಂಗೋಟ್ ಒಂದು ಇದು ಹಾಕೊಂಡು ಹೋಗಿ ಅಂತ ಹೇಳ್ತಾರೆ. ಅವ್ರು ಅಷ್ಟೇ ಆ ಭಾಗವನ್ನು ಅವನು ಮುಚ್ಚಿಕೊಂಡು ಹೋಗ್ತಾರ. ಸೊ ಗಾಂಧಾರಿ ಅವಾಗ, ಅಯ್ಯೋ ಯಾಕೆ ಹೀಗೆ ಮಾಡಿದೆ ನೀನು, ಗೊತ್ತಾಗುತ್ತೆ ಈ ಕೃಷ್ಣನೇ ಇದು ಈ ತರ ಮಾಡಿಸಿದ್ದು ಅಂತ. ಸೊ ನೀವೇ ಕೃಷ್ಣನಿಗೆ ಗೊತ್ತಿತ್ತು ಆ ತರ ಆ ದೇಹ ಭಾಗ ಯಾವುದು ಅವ್ರ ತಾಯಿ ದೃಷ್ಟಿಗೆ ಇದಾಗಿಲ್ಲ, ಅದು ಅದಕ್ಕೆ ಅದೇ ವೀಕ್ ಪಾಯಿಂಟ್. ಸೊ ಅದಕ್ಕೆ ದುರ್ಯೋಧನನಿಗೆ ಅವ್ರು ಹೇಳೋದು, ಅಲ್ಲೇ ಓಡಿ, ಭೀಮಸೇನಿಗೆ ಆ ದುರ್ಯೋಧನನಿಗೆ ಕೊಲ್ಲಬೇಕು ಅಂದ್ರೆ ಅವನಿಗೆ ಆ ಸ್ಥಳದಲ್ಲೇ ನೋಡಿದ್ರೆ ಅವನ್ ಸಾಯ. ಕೃಷ್ಣನು ಹಾಗೆ ಮಾಡಿಸಿದ್ದು. ಸೊ ಎನಿವೆ ಗಾಂಧಾರಿಗೆ ಆ ಶಕ್ತಿ ಇತ್ತು. ಹೇಳ್ತಾರೆ, ಯಾರು ಆತರ ಏನಾದ್ರು ಒಂದು ಅದ್ರ ತಪಸ್ಸೆ ಏನಾದ್ರು ಮಾಡ್ತಾರೆ, ಅವ್ರಿಗೆ ಆ ಶಕ್ತಿ ಇರುತ್ತೆ, ಆ ಬಲ ಇರುತ್ತೆ, ಆ ಒಂದು ವರ ಕೊಡೋದು ಶಕ್ತಿ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇವಾಗ ನಾವು ಕೇಳೋದು, ವಸಿಷ್ಠರು ಆ ರಾಜನನ್ನು ಕೊಂದ್ರು, ರಾಜನು ಕೂಡ ವಸಿಷ್ಠರನ್ನು ಕೊಂದ್ಬಿಟ್ರು. ಸೊ ನಂತರ ಹೇಳ್ತಾರೆ, ಆಮೇಲೆ ವಸಿಷ್ಠರನ್ನು ಬೇರೆ ಯಾರು ಬ್ರಾಹ್ಮಣರೆಲ್ಲ ಹೇಳ್ತಾರೆ ಅವರೆಲ್ಲ ಮತ್ತೆ ಬದುಕಿಸ್ತಾರೆ. ನೆಕ್ಸ್ಟ್ ಇವರು ರಾಜನ್ನು ಕೂಡ ಬದುಕಿಸ್ಬೇಕು ಅಂತ, ಏನೋ ಆಗೋಯ್ತು, ಏನೋ ಈ ರೀತಿ ಒಂದು ಘಟನೆ, ಅನಿವಾರ್ಯ ಘಟನೆ, ಸನ್ನಿವೇಶ ಆಯ್ತು ಅಂತ ಅವ್ರು ಬದುಕಿಸ್ಬೇಕು ಅಂತ ಹೊರಟ್ರೆ, ರಾಜನು ಹೇಳ್ತಾನಂತೆ ನಿರಾಕರಿಸ್ತಾನಂತೆ. ನಿರಾಕರಿಸ್ತಾನಂದ್ರೆ ಆ ದೇಹ ಸತ್ತೋಗಿದೆ, ಆದ್ರೆ ಆತ್ಮ ಇದ್ದಾರೆ. ಸೊ ಅವ್ರು ಹೇಳ್ತಾರೆ, ಆತ್ಮ ಇದರಲ್ಲಿ ಅವ್ರು ಹೇಳ್ತಾರಂತೆ, ನನಗೆ ಮತ್ತೆ ಭೌತಿಕ ದೇಹ ಪಡೆಯುವ ನನಗೆ ಸ್ಥಿತಿ ಬೇಡ, ನಾನು ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗ್ಬಿಡ್ತೇನೆ ಅಂತ ಮತ್ತೆ ಅವರು ಋಷಿ ಮುನಿಗಳು ಅವ್ರಿಗೆ ಜೀವನವನ್ನು ಕೊಡ್ಬೇಕು ಅಂದ್ರೆ, ಜನ್ಮವನ್ನು ಕೊಡ್ಬೇಕು ಅಂದ್ರೆ ಭೌತಿಕ ದೇಹವನ್ನು ಸೊ ಈ ರೀತಿ ಎಲ್ಲ ನಾವು ಕೇಳ್ತೇವೆ. ಸೊ ಈಗ ವೇಣನ ಅಂತ್ಯ ಆಗಿದೆ. ವೇಣನ ಅಂತ್ಯ ಆದ್ಮೇಲೆ ಆದ್ರೆ ತಾಯಿ ಸುನೀತಾ, ಸೊ ಅವ್ರೇನ್ ಮಾಡ್ತಾರೆ, ಇಲ್ಲಿ ಹೇಳ್ತಾ ಇರೋದು, ಅವರ ದೇಹವನ್ನು ಮಂತ್ರ ಯೋಗೇನ ಅಂದ್ರೆ ಎಷ್ಟೋ ಯಾವ್ದ್ಯಾವ್ದೋ ಮಂತ್ರಗಳು ಮತ್ತೆ ಕೆಲವು ರಾಸಾಯನಿಕ ಪದಾರ್ಥಗಳು ಅಂತ ಹೇಳ್ತಾ ಇದ್ದಾರೆ, ಏನೋ ಕೆಮಿಕಲ್ಸ್ ಏನೋ. ಸೊ ಅದರಿಂದ ಅವರ ದೇಹವನ್ನು ಅವರು ಹಾಗೆ ಇಟ್ರಂತೆ. ಅವರು ಏನೋ ಮತ್ತೆ ಅವನು ಬದುಕಿಸ್ಬೋದು ಆ ತರ ಏನೋ ಅವರ ಒಂದು ಯೋಚನೆ ಅನ್ಸುತ್ತೆ.
ಸೊ ಸುನೀತಾ, ಸೊ ಅವ್ರು ಬದುಕ್ಸೋದಿಲ್ಲ ಇನ್ನೇನಿದ್ರು ವೇನನು ಅದನ್ನ ಅವ್ರು ಸಾಯಿಸಿದ್ದಾಯ್ತು ಅವರು. ಆದ್ರೆ ಆ ದೇಹವನ್ನು ಉಪಯೋಗಿಸ್ಕೊಂಡು ಅವ್ರು ಇನ್ನೇನೋ ಒಂದು ಚಮತ್ಕಾರ ಮಾಡ್ತಾರೆ. ಅದ್ರ ಮುಂದೆ ನಾವು ನೋಡ್ತೇವೆ. ಇಲ್ಲಾಂದ್ರೆ ವೇನನ ಆಯ್ತು, ವೇನನಿಗೆ ಅವರು ಅವಕಾಶ ಕೊಟ್ಟರು. ಸೊ ಮೊದಲಿಗೆ ಅವ್ರ ತಂದೆನೇ ಬಹಳ ಅವಕಾಶ ಕೊಟ್ಟಿದ್ರು, ಅವನ ತಿದ್ದುಪಡಿ ಆಗ್ಲಿಲ್ಲ. ಮತ್ತೆ ಇವರು ಋಷಿಮುನಿಗಳು ಮತ್ತೆ ಅವಕಾಶ ಕೊಟ್ಟರು, ತಿದ್ದುಪಡಿ ಆಗ್ಲಿಲ್ಲ. ಸೊ ಹಾಗೆ ಅವರೀಗ ಆ ಮಾತಿನಿಂದನೇ ಅವರ ಇದರಿಂದಾನೇ ಅವರು ಅವನ ಕೊಂದದ್ದು. ಸೊ ಇದರಲ್ಲೂ ಹೇಳ್ತಾರೆ ಭಗವಂತನು ಇನ್ನೊಮ್ಮೆ ಹೇಳ್ತಾರೆ ಭಗವಂತನ ಮೇಲೆ ಈ ತರ ಒಂದೊಂದ್ಸಲ ಇಲ್ಲಿ ಇವರು ಋಷಿಮುನಿಗಳು ಹೇಳ್ತಾ ಇರೋದು ಭಗವಂತನಿಗೆ ಅವರು ಇದು ಮಾಡಿದ್ರು ಅಂತ, ಅವರು ಅವರನ್ನು ನಿಂದಿಸಿದ್ದು ಅಂತೇಳಿ ಅವನನ್ನು ಕೊಂದದ್ದು. ಸೊ ಅದೇ ರೀತಿಯಲ್ಲಿ ಭಕ್ತರಿಗೆ ಇದಾದ್ರು ಕೂಡ ಭಗವಂತನು ಅದೇ ರೀತಿ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ಸೊ ಭಗವಂತನ ಗೀತೆಯಲ್ಲಿ ಹೇಳಿದಾಗೆ ಅವನು ಒಂದು ಅವತರಿಸುವ ಒಂದು ಕಾರಣ ಅವನ ಭಕ್ತರನ್ನು ರಕ್ಷಿಸೋದು, ಈ ದುಷ್ಟರನ್ನು ಶಿಕ್ಷಿಸುವುದು. ಸೊ ಹಾಗೆ ಯಾವಾಗ ಭಕ್ತರಿಗೆ ಈ ರೀತಿಯ ಒಂದು ಇದಾಗುತ್ತೆ, ಆಗ ಭಗವಂತನು ಸಹಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು. ಸೊ ಅವ್ರು ಯಾವ ರೀತಿಯ ಅಪರಾಧ ಮಾಡಿದರೆ ಅದರ ಮೇರೆಗೆ ಅದರ ಪ್ರತಿಕ್ರಿಯೆ ಇರುತ್ತೆ. ಸೊ ನಾವು ಹರಿದಾಸ್ ಠಾಕೂರ್ ಅವರ ಚರಿತ್ರೆಯಲ್ಲಿ ಕೇಳೋದು, ಅವರು ಒಂದು ಇದರಲ್ಲಿ ಸ್ಥಳದಲ್ಲಿ ಅವರು ತೀವ್ರ ಭಕ್ತಿಯಲ್ಲಿ ತೊಡಗಿ ಪ್ರತಿ ದಿವಸ ಇದು 3 ಲಕ್ಷ ನಾಮವನ್ನು ಹೇಳುವಾಗ ಅಲ್ಲಿ ಅವರ ಊರಿನ ಜಮೀನ್ದಾರನು ಅವರ ಹಿಂದೆ ಬಹಳ ಇದಾಗ್ತಾನೆ. ಬಹಳ ಏನಾಗ್ತಾನೆ ಅಂದ್ರೆ ಅವನಿಗೆ ಒಂದು ಇದು ಬರುತ್ತೆ, ಅವನಿಗೆ ಏನಿದು, ನಾನೊಬ್ಬ ರಾಜ, ನಾನೊಬ್ಬ ಜಮೀನ್ದಾರ, ಸೊ ಜನರು ನನಗಿಂತ ಇವರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ, ಅವರಿಗೆ ಇದಾಗುತ್ತೆ, ಫೇಮಸ್. ಸೊ ಕೀರ್ತಿ ಪಡೋದು ಕೂಡ ಹಾಗೆ, ಒಬ್ಬರು ಕೀರ್ತಿವಂತರಾದ ಇನ್ನೊಬ್ಬರಿಗೆ ಅದು ಇದಾಗುತ್ತೆ ಅದು. ಓಕೆ. ಸೊ ಹಾಗೆ ಅವರು ಒಬ್ಬ ವೇಶ್ಯೆಯನ್ನು ಕಳಿಸಿ ಅವನನ್ನು ಪತನಗೊಳಿಸುವ ಪ್ರಯತ್ನ ಪಡ್ತಾರೆ. ಸೊ ಹೇಳ್ತಾರೆ, ಮತ್ತೆ ನಂತರ ನಮಗೆ ಅಷ್ಟು ಆಯ್ತು, ಕಥೆ ಗೊತ್ತು. ಹರಿದಾಸ್ ಠಾಕೂರರು ಅವರು ಪತನಗೊಳ್ಳೋದಿಲ್ಲ, ಅವರು ಆ ವೇಶ್ಯೆಯನ್ನು ಕೂಡ ಶುದ್ಧ ಭಕ್ತಿಯಾಗಿ ಮಾಡ್ತಾರೆ. ಆಮೇಲೆ ನಂತರ ಅವರು ಅದು ಬಿಟ್ಟು ಹೋಗ್ಬಿಡ್ತಾರೆ, ಸ್ಥಳವನ್ನು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹೇಳ್ತಾರೆ, ಈ ಜಮೀನ್ದಾರನು ಮಾಡಿದ ಸಂಚು ಉಪಾಯ ಮಾಡಿದ್ದು ಅದು ಒಂದು ಅಪರಾಧವಾಯಿತು ಹರಿದಾಸ್ ಠಾಕೂರರ ಇದಾಗಿ. ಸೊ ನಂತರ ಅದೇ ಹಳ್ಳಿಗೆ ನಿತ್ಯಾನಂದ ಪ್ರಭುಗಳು ಬರ್ತಾರೆ. ಸೊ ನಿತ್ಯಾನಂದ ಪ್ರಭುಗಳು ಬಂದಾಗ ಹಳ್ಳಿಗೆ ಬಂದು ಈ ಜಮೀನ್ದಾರನ ಮನೆ ಬಾಗಿಲಲ್ಲಿ ಹೊರಗೆ ಅಲ್ಲಿ ಏನ್ ಹೇಳ್ತಾರೆ ದುರ್ಗಾ ಮಂಟಪ ಹೊರಗೆ ಅದು ಈ ತರ ಸ್ಥಳ ಇರುತ್ತೆ. ಸೊ ಅಲ್ಲಿ ಆ ಜಗಲಿ ಅಲ್ಲಿ ಅವ್ರು ಕೂತ್ಕೊಂಡು ಒಳಗೆ ಜಮೀನ್ದಾರನಿಗೆ ಅವನಿಗೆ ಸುದ್ದಿ ಕಳಿಸ್ತಾರೆ. ಸೊ ಆ ಜಮೀನ್ದಾರನು ಅವನಿಗೆ ಭಕ್ತರ ಮೇಲೆ ಮೊದಲೇ ಹರಿದಾಸ್ ಠಾಕೂರ್ ಮೇಲೆ ಅವನಿಗೆ ಗೌರವ ಇರಲಿಲ್ಲ. ಸೊ ಅದೇ ರೀತಿ ನಿತ್ಯಾನಂದ ಪ್ರಭುಗಳು ಬಂದ ಮೇಲೆ ಕೂಡ ಅವನಿಗೆ ಗೌರವ. ನಿತ್ಯಾನಂದ ಪ್ರಭು ಸಾಕ್ಷಾತ್ ಬಲರಾಮ, ಭಗವಂತನೇ. ಸೊ ಆದರೆ ಅವನನ್ನು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಅವನು ಇದು ನಿಮಗೆ ಸೂಕ್ತವಲ್ಲ, ಸೊ ನಿಮಗೆ ಅಲ್ಲಿ ನಮ್ಮ ಒಂದು ಗೋಶಾಲೆ ಇದೆ, ಸೊ ಅಲ್ಲಿ ಅದು ಸೂಕ್ತ ಸ್ಥಳ, ನಿಮಗೆ ನಿಮ್ಮ ಅನುಯಾಯಿಗಳಿಗೆ ಅದು ತುಂಬಾ ಸೂಕ್ತ. ಅದರ ಒಂದು ಅಗೌರವದಿಂದ ಆ ರೀತಿ ಯಾರಾದ್ರೂ ಅತಿಥಿಗಳು ಬಂದ್ರೆ ನಾವು ಅವರಿಗೆ ಒಂದು ಒಳ್ಳೆಯ ಸ್ಥಳ, ಒಳ್ಳೆಯ ಬೆಸ್ಟ್ ಮನೆಯಲ್ಲೋ ಇನ್ನೆಲ್ಲ ಇದ್ರು ಎಲ್ಲದಕ್ಕಿಂತ ಬೆಸ್ಟ್ ಸ್ಥಳವನ್ನು ಕೊಡ್ತೀವಿ. ಅದು ಹಿರಿಯ ಈ ತರ ಯಾರಾದ್ರೂ ಗೆಸ್ಟ್ ಇದ್ರೆ ಅವ್ರಿಗೆ ಇನ್ನೂ ಒಂದು ಸ್ಪೆಷಲ್ ಆಗಿ ಅರೇಂಜ್ಮೆಂಟ್ ಇರಬೇಕು. ಸೊ ಅದನ್ನ ಬಿಟ್ಬಿಟ್ಟು ಆ ಜಮೀನ್ದಾರನು ನಿತ್ಯಾನಂದ ಪ್ರಭುಗಳಿಗೆ, ನೀವು ಗೋಶಾಲೆಯಲ್ಲಿ ನಿಮಗೆ ಸೂಕ್ತವಾದ ಸ್ಥಳ, ಸೊ ನಿಮಗೆ ನಿಮ್ಮ ಅನುಯಾಯಿಗಳಿಗೆ. ಹೇಳ್ತಾರೆ ನಿತ್ಯಾನಂದ ಪ್ರಭು ಕೇಳಿದೆ, ಹೌದು ನೀನ್ ಹೇಳಿದ್ ಕರೆಕ್ಟ್. ಗಟ್ಟಿಯಾಗಿ ನಿತ್ಯಾನಂದ ಪ್ರಭು ಒಂದು ನಗ್ತಾ ಹೇಳೋದು, ನೀನ್ ಹೇಳಿದ್ ಸರಿ, ಅದೇ ಒಳಗೆ ಇದ್ದಾನೆ, ಆದ್ರೆ ಅವ್ರಿಗೆ ಕಳಿಸಿದ ಯಾರೋ ದೂತರಿಂದ, ಅವನ ಸೇವಕರಿಂದ ಇದು ಸುದ್ದಿಯನ್ನು ಕೇಳಿ ಅವನು ಹೇಳಿದ್ ಕರೆಕ್ಟು. ಈ ಸ್ಥಳ ಏನಿದೆ ಇದು ನಮಗೆ ಇದು ಸೂಕ್ತವಾದ, ಇದು ಯಾರಿಗೆ ಸೂಕ್ತ ಅಂದ್ರೆ ಇದು ಗೋ ಹತ್ಯೆ ಮಾಡ್ತಾರಲ್ಲ, ಗೋಮಾಂಸ ತಿಂತಾರಲ್ಲ, ಅವರಿಗೆ ಸೂಕ್ತವಾದದ್ದು ಅಂತ ಹೇಳಿ ಅಲ್ಲಿ ಅಂದ್ರೆ ಅತಿ ಶಪಿಸಿ ಅವರಲ್ಲಿಂದ ತಕ್ಷಣವೇ ಅವರ ಊರನ್ನೇ ಬಿಟ್ಟು ಹೋಗುತ್ತೆ. ಅಲ್ಲೇನು ಅವ್ರು ಬಂದದ್ದು ಆಕ್ಚುಲಿ ಅವರು ಪ್ರಚಾರ ಮಾಡ್ಲಿಕ್ಕೂ ಇನ್ನೊಂದು ಕಾರಣಕ್ಕೆ, ಆದರೆ ಆ ವ್ಯಕ್ತಿಯ ಜಮೀನ್ದಾರನು ಈಗ ಇರೋದು ನೋಡಿ ಮತ್ತೆ ಅವ್ರಿಗೆ ಗೊತ್ತು ಎಲ್ಲ, ಹಿಂದೆ ಹರಿದಾಸ್ ಠಾಕೂರ್ ಅವ್ರಿಗೆ ಏನಾಗಿದೆ ಎಲ್ಲವೂ ಗೊತ್ತು ಅವರಿಗೆ. ಆದ್ರೆ ಇಲ್ಲಿ ಇನ್ನೊಂದ್ಸಲ ಅವ್ರು ಬಂದದ್ದು ಈ ವ್ಯಕ್ತಿನ ಇನ್ನೊಂದು ಅವಕಾಶ ಕೊಡೋದಕ್ಕೋ ಇನ್ನೊಂದು ಕಾರಣಕ್ಕೋ ನಿತ್ಯಾನಂದ ಪ್ರಭುಗಳು ಬಂದದ್ದು. ಆದ್ರೆ ಅವನು ಲೆಕ್ಕಿಸ್ಲಿಲ್ಲ ಅವರು ಆ ರೀತಿ ಇದು ಈ ಸ್ಥಳ ನೀನೇನ್ ಹೇಳ್ತಾ ಇದ್ಯಾ, ನಿನ್ನ ಮನೆ ಈ ದುರ್ಗಾ ಮಂಟಪ ಇಲ್ಲಿವರೆಗೆ ಇದೆ ತರ ಜಗಲಿಯ ಸ್ಥಳ, ಇದೆಲ್ಲವೂ ಗೋ ಹತ್ಯೆ ಮಾಡೋವ್ರಿಗೆ ಇದು ಸೂಕ್ತ ಸ್ಥಳ ಅಂತ ಹೇಳಿ ಹೋಗ್ತಾರೆ. ಸೊ ಅದನ್ನ ಕೇಳಿ ಅವರಿಗೆ ಹೋಗಿ ಬರುತ್ತೆ. ಬಂದು ಹೇಳ್ತಾರೆ,
ಏನ್ ಮಾಡ್ತಾನೆ ಅಂದ್ರೆ ನಿತ್ಯಾನಂದ ಪ್ರಭು ಎಲ್ಲಿದ್ದಾರೆ, ಎಲ್ಲಿ ಕೂತಿದ್ರು, ಎಲ್ಲಿದ್ದಾರೋ ಆ ಸ್ಥಳವನ್ನೆಲ್ಲ ಅವನು ಗೋಮೂತ್ರ ಇದೆಲ್ಲ ಹಾಕಿ ಅವನು ಸ್ವಚ್ಛ ಮಾಡಿ, ಸೊ ಅವನ ರೀತಿಯಲ್ಲಿ ಅವನ ಚಿಂತನೆಯಲ್ಲಿ ಯಾವುದು ಪವಿತ್ರ ಮಾಡೋ ರೀತಿಯಲ್ಲಿ ಮಾಡ್ತಾನೆ ಜಮೀನ್ದಾರ್. ಮತ್ತೆ ಅದನ್ನೆಲ್ಲ ಇನ್ನ ಏನೇನು ಹೇಳ್ತಾರೆ, ಅದೆಲ್ಲ ಕೆರೆದು ಹೇಗೆ ಸಿಮೆಂಟ್ ಇದೆಲ್ಲ ಸಿಮೆಂಟ್ ಎಲ್ಲ ಮತ್ತೆ ತೆಗೆದು ಮತ್ತೆ ತಿರ್ಗಿ ಹೊಸ ಇದು ಹಾಕಿ ಆ ರೀತಿ ಎಲ್ಲ ಮಾಡ್ತಾರೆ. ಸೊ ಅದಾಗಿ ಕೆಲವೇ ದಿವಸದಲ್ಲಿ ಹೇಳ್ತಾರೆ, ಆ ಆ ಆ ಜಮೀನ್ದಾರನ ಮೇಲೆ ರಾಜನಿರ್ತಾನೆ, ಮುಸ್ಲಿಂ ರಾಜ, ಬಂಗಾಳ ರಾಜ, ಅವನು ಪ್ರತಿನಿಧಿಯನ್ನು ಕಳಿಸಿ ತನಿಖೆ, ಇನ್ವೆಸ್ಟಿಗೇಷನ್, ಈ ಜಮೀನ್ದಾರನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇರೋದು ಕೊಡ್ತಾ ಇಲ್ಲ ಸರ್ಕಾರ. ಸೊ ಸರ್ಕಾರ ಇವನು ಮೊದಲು ಕೂಡ ಈ ವ್ಯಕ್ತಿನೂ ಹೀಗೆ, ಈ ವ್ಯಕ್ತಿ ಎಲ್ಲ ಈ ತರ ಕುತಂತ್ರ ಇರುತ್ತೆ. ಸೊ ಹೇಳ್ತಾರೆ, ಆ ವ್ಯಕ್ತಿ ಬಂದು ಅದೇ ಸ್ಥಳದಲ್ಲಿ ಎಲ್ಲಿ ನಿತ್ಯಾನಂದ ಪ್ರಭು ಈ ಮಾತನ್ನು ಹೇಳಿರ್ತಾರೆ ಅಲ್ಲೇ ಅವರು ಮನೆ ಆ ಸ್ಥಳದಲ್ಲಿ ಕೂತು, ಅವ್ರ ಮನೆಯ ದುರ್ಗಾ ಮಂಟಪ ಅಲ್ಲೇ ಕೂತು, ಅಲ್ಲೇ ಅವರು ಆ ತನಿಖೆಯನ್ನು ನಡೆಸಿ, ಮತ್ತೆ ಅವ್ರ ಆಹಾರ ಏನ್ ತಿನ್ನೋದು, ಗೋಮಾಂಸ. ಸೊ ಒಂದು ಗೋವನ್ನು ಅಲ್ಲೇ ಕೊಂದು ಆ ಸ್ಥಳದಲ್ಲೇ ಅವರು ನಂತರ ಆ ಜಮೀನ್ದಾರನ ಎಲ್ಲ ಏನಿದೆ ಎಲ್ಲವನ್ನು, ಅವನ ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡು, ಮತ್ತೆ ಅವನಿಗೂ ಕೂಡ ಅವನ ಕುಟುಂಬದವ್ರಿಗೆಲ್ಲ ಎಲ್ಲ ಆ ರೀತಿ ಇದು ಮಾಡಿ, ಸೊ ಮತ್ತೆ ಬರೀ ಅವನ ಜಮೀನ್ದಾರನನ್ನು ಇದು ಮಾಡೋದಲ್ಲ, ಮತ್ತೆ ಆ ಊರಿನ ಹಳ್ಳಿಯ ಇದು ಕೂಡ ಹಳ್ಳಿಯನ್ನೆಲ್ಲ ಲೂಟಿ ಮಾಡಿ ಅವನು ಹೋಗ್ತಾನೆ. ಸೊ ಹಾಗೆ ಅಲ್ಲಿ ಹೇಳ್ತಾರಲ್ಲಿ, ಸೊ ಈ ರೀತಿ ಸೊ ಭಗವಂತನ ಎಲ್ಲಿ ಶುದ್ಧ ಭಕ್ತರು ಅವರ ಅಪರಾಧ ಆಗುತ್ತೆ, ಸೊ ಆಗ ಭಗವಂತನು ಸಹಿಸೋದು. ಹರಿದಾಸ್ ಠಾಕೂರ್ಗೆ ಅಪರಾಧ ಇದು ತುಂಬಾ ದೊಡ್ಡ ಅಪರಾಧ, ಆ ಜಮೀನ್ದಾರ ಮಾಡಿದ್ದು. ಅದರ ಪ್ರಭಾವವಾಗಿ ಆ ಸ್ಥಳವೇ, ಆ ಹಳ್ಳಿಯೇ ಅವರೆಲ್ಲಿ ಆ ಜಮೀನ್ದಾರನು ಅವನ ನಿರ್ದೇಶನತೆ ಅದೆಲ್ಲವೂ ಕೂಡ ಆ ರೀತಿಯ ಒಂದು ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ. ಇದೇ ರೀತಿ ಚರಿತ್ರೆ ಇತಿಹಾಸ ಆಗ್ತಾ ಇರುತ್ತೆ. ದೇಶಗಳು ಅವರು ಸ್ವಲ್ಪ ಶ್ರೀಮಂತಿಕೆ, ಸ್ವಲ್ಪ ಆರ್ಥಿಕ ವ್ಯವಸ್ಥೆ ಬಂದಿದ ತಕ್ಷಣ ಭಗವಂತನನ್ನು ಮರ್ತು ಬಿಡ್ತಾರೆ, ನಾಸ್ತಿಕರಾಗ್ಬಿಡ್ತಾರೆ. ಮತ್ತೆ ಪ್ರಕೃತಿ ಭಗವಂತನ ಪ್ರತಿನಿಧಿ, ಸೊ ಅವರನ್ನು ಅಲ್ಲಿಂದ ಕೆಳಗೆ ಇದು ನಡೀತಾ ಇರುತ್ತೆ, ಚರಿತ್ರೆ ನಡೀತಾ ಇರುತ್ತೆ. ಓಕೆ, ಹರೇ ಕೃಷ್ಣ. ಯಾರೇನಾದ್ರೂ ಏನೋ ಹೇಳ್ಬೇಕು ಅಂದ್ರೆ ಹೇಳ್ಬೋದು, ಸೇರಿಸ್ಬೋದು.